ಅಭಿನಂದನೆಗಳು ಉಮಾಮಹೇಶ್ವರಿ ಸಿಂಗಾರಿ ಮೇಳಕ್ಕೆ. ಇದೀಗ ಪ್ರಾರಂಭದಲ್ಲಿಯೇ ಪ್ರಾರ್ಥನೆ. ಬಂಧುಗಳೇ, ಇದೀಗ ಪ್ರಾರಂಭದಲ್ಲಿ ಅಬ್ಬಕ್ಕ ಟಿವಿಯ ಸಂಕಲನಕಾರ್ತಿ ಗಾಯತ್ರಿ ಮನೋಜ್ರವರು ನೃತ್ಯವೊಂದನ್ನು ಪ್ರದರ್ಶಿಸಲಿದ್ದಾರೆ. ಬಳಿಕ ಕರೋಕೆ ಸಂಗೀತ ವೈಭವ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು. ಇದೀಗ ಗಾಯತ್ರಿ ಮನೋಜ್ ಅವರಿಂದ ನೃತ್ಯ ವೈವಿಧ್ಯ. महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दित महागणपतिम् महाकाव्य नाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि. वसिष्ठवामदेवादिवन्दित महागणपतिं मनसा स्मरामि. प्रणवालय पाहि परिपालय परमेशी. कमलालय श्रीदेवी कुरिपिंचवे करुणांबुरासी. धीं तारा धीं धीं तारा जतुलतो प्राणमे नाट्यं చేసే గతులతో నామశతం మూల నతులతో నాపైన నీ చూపు ఆపేలా. శరణంటినే జనని నా
ವಂದನೆಗಳು ಗಾಯತ್ರಿ ಮನೋಜ್ರವರಿಗೆ. ಹಾಗೆ ಈ ಒಂದು ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ವ್ಯವಸ್ಥೆಯನ್ನು ಅಬ್ಬಕ್ಕ ಟಿವಿ, ಚಾನಲ್ 9 ಮತ್ತು ಹೊಸಕೂರಲ್ನಲ್ಲಿ ನಾವು ವ್ಯವಸ್ಥೆಗೊಳಿಸಿದ್ದೇವೆ. ನೇರ ಪ್ರಸಾರ ವ್ಯವಸ್ಥೆ ಇದೆ. ಇನ್ನು ಮುಂದಕ್ಕೆ ಸಂಗೀತ ಕರೋಕೆ ಸಂಗೀತ ವೈಭವ. ಈ ಒಂದು ಕಾರ್ಯಕ್ರಮದಲ್ಲಿ ಸತೀಶ್ ಹಿರಾ, ಸಂತೋಷ್ ಬೆಂಕಿ, ರಿಷಿಕಾ ಕುಂದೇಶ್ವರ್, ತೃಪ್ತಿ ಉಚ್ಚಿಲ್ ಹಾಗೆ ಸ್ವಾತಿ ಮೊದಲಾದ ಶ್ರೇಷ್ಠ ಕಲಾವಿದರು ಈ ಒಂದು ಕರೋಕೆ ವೈಭವವನ್ನು ರಂಜಿಸಿದ್ದಾರೆ. ಹಾಗೆ ಇದೀಗ ನೃತ್ಯವನ್ನು ಮಾಡಿದಂತಹ ಗಾಯತ್ರಿ ಮನೋಜ್ರವರಿಗೆ ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ cheek to sing cheek sound to sing cheek cheek ಖ್ಯಾತ ಪತ್ರಕರ್ತರಾಗಿರುವಂಥ ಜಿತೇಂದ್ರ ಕುಂದೇಶ್ವರ್ ಅವರು, ಅಂಕಣಕಾರರು, ಹಿರಿಯ ಪತ್ರಕರ್ತರು. ಇವರಿಗೆ ಈ ಒಂದು ಸರ್ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. to sing cheek. ಥ್ಯಾಂಕ್ ಯು ಸತೀಶ್ ಬುಂಡಿಗಾಯಿ ಅವರೇ. ಆರು ಪಂಡಿನಾಥ ಮಲ್ಲ ಕಲಾವಿದದಾಲತ್ತೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಘಟಕ ಒಂದು ಉದಿಪಾನ ಆಪಿನಂಚಿನ ಪೊರ್ತು ಬತ್ತು ಸೇರಿದಿನ ನಮ್ಮ ಮಾತ ಪತ್ರಕರ್ತ ಮಿತ್ರರಿಗೆ ಅಕ್ಲ ಇಲ್ಲದಕ್ಲೆಗೆ ಮಾತೆರೆಗ್ಲ ಉಡಲು ದಿಂಜದು ಮೋಕೆಡು ಇನಿತ ಈ ಒಂಜಿ ಪೊರ್ಲಗಂಟದ ಲೇಸಿಗೆ ನಿಕ್ಲಿನ ಮಾತೆರೆಲ್ಲ ಎದ್ಕೊಂಡು ಈಗ ನಡೆಯುವಂತಹ ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೂ ಕೂಡ ತಮಗೆ ಪ್ರೀತಿಯ ಸ್ವಾಗತ. ಈಗ ಹಾಡಲಿಕ್ಕೆ ಬರುವವರು ಪತ್ರಕರ್ತರೇ, ಯಾರು ಕೂಡ ಹೊರಗಿನವರಲ್ಲ. ತೃಪ್ತಿ ಉಚ್ಚಿಲ್ ಅವರು ಹೊರಗಿನವರಂತ ನಾವು ಹೇಳೋದಿಲ್ಲ, ಯಾಕೆಂದರೆ ಅವರು ಇಲ್ಲಿಯ ಸ್ಥಳೀಯರೇ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮದ ಹಾಡನ್ನು ಹಾಡ್ತಾರೆ. ಸೊ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಮ್ಮ ಈತ ಹೋಟೆಲ್ಗೆ ಬೋಂಡ ಸುರುಕು ಕೇನ್ವೇರಿ ದಾದ ಬೋರ್ಡು ಬಂದು ಸಜ್ಜಿಗೆ ಬೋಡ, ಬನ್ಸ್ ಬೋಡ, ಗೋಲಿ ಬಜ್ಜೆ ಬೋಡ ಅಂತೇಳಿ. ಹಾಗೆ ನಾವು ಬಂದಿರುವಂತಹ ಜನರಲ್ಲೂ ಕೂಡ ಆರಂಭದಲ್ಲಿ ಕೇಳ್ತೇವೆ ನಿಮಗೇನು ಬೇಕು ಅಂತ ಹೇಳಿ. ಸೊ ಯಾರಿಗೆಲ್ಲ ಈಗ ಹಾಡು ಅಂದರೆ ತುಂಬ ಇಷ್ಟ, ಸ್ವಲ್ಪ ಕೈ ಮೇಲಕ್ಕೆ ಮಾಡ್ಬೋದಾ? ಏರಿಗೆ ಮಾತ್ರ ಪದ್ಯ ಕೇನು ಪಂಡ ಭಾರಿ ಇಷ್ಟ. ಪದ್ಯ ಪಂಡ್ರೆಜ್ಜಿ ಖಾಲಿ ಕೇಂದ್ರ ಮಾತ್ರ ಎಂಗ್ಲಿಗೆ ಇಷ್ಟ ಪನ್ಪಿನಕ್ಲು ಒಂಚೂರು ಕೈ ಮಿತ್ ಮಲ್ಪೋರ. ಓಕೆ, ಅದರಲ್ಲಿ ಹಳೆಯ ಹಾಡುಗಳು, ಓಲ್ಡ್ ಸಾಂಗ್ಸ್ ಅಂದರೆ ನಮಗೆ ತುಂಬ ಇಷ್ಟ ಹೇಳುವವರು ಯಾರಲ್ಲಿದ್ದಾರೆ? ಸ್ವಲ್ಪ ಕೈ ಮೇಲಕ್ಕೆ ಮಾಡ್ಬೋದಾ? ಸೂಪರ್, ಥ್ಯಾಂಕ್ ಯು. ಆ್ಯಂಡ್ ಕನ್ನಡದ ಗೀತೆಗಳು ಅಂದರೆ ಇಷ್ಟ ಹೇಳುವವರು ಯಾರಲ್ಲಿದ್ದೀರಾ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಅಪ್ಪೆ ಭಾಷೆ ತುಳು ಭಾಷೆದ ಪದ್ಯ ಪಂಡಿಗೆ ಬಾರಿ ಕೇಂದ್ರ ಶೋಕಾಪುಣ್ ಪನ್ಪಿನಕಲು. ಎಸ್. ಆ್ಯಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕಾಂತಾರದ ಮೂವಿ, ಈ ಥರದ್ದೆಲ್ಲ ಹಾಡುಗಳು, ಸಿಂಗಾರ ಸಿರಿಯ, ಈ ಥರದ್ದೆಲ್ಲ ಹಾಡು ನಮಗೆ ತುಂಬ ಇಷ್ಟ ಹೇಳುವವರು ಯಾರಲ್ಲಿದ್ದಾರೆ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ಕೆಲವರ ಕೈ ದಿರ್ತದಿದ್ದೀರಿ ಅಕ್ಲಿಗೆ ಒಂಜಿ ಕಡೆಯತ್ತ ಪ್ರಶ್ನೆ ಎಂಗ್ಲೆಗೆ ನಿಕ್ಲ ಪದ್ಯೆಲ್ಲ ಬಡ್ಚಿ ಆರ್ಕೆಸ್ಟ್ರಲ್ಲ ಬಡ್ಚಿ ದಾಲ ಬಡ್ಚಿ ಎಂಗ್ಲೆ ಒಂಜಿ ಉದ್ಘಾಟನೆ ಆಯ್ಬೊಕ್ಕ ಸೀದಾ ಇಲ್ಲಡೆ ಪೋಪ ಪನ್ಪಿನಕಲು ಏರಾಣ ಉಲ್ಲೇರ ಒಂಚೂರು ಕೈ ದಿರ್ಪೋರ. ಹಾಡು ಬೇಡ, ಯಾವುದು ಬೇಡ, ಕಿರಿಕಿರಿ ಆಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳುವವರು. ಓಕೆ, ಸೊ ಯಾರು ಇಲ್ಲ, ಕಾರ್ಯಕ್ರಮ ಆರಂಭಿಸ್ಬೋದು. ಸೊ ಕಾರ್ಯಕ್ರಮದ ಆರಂಭದ ಒಂದು ಭಕ್ತಿಗೀತೆಗೆ ಬಹುಶಃ ಜಿತೇಂದ್ರ ಕುಂದೇಶ್ವರ್ ಅವರು ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಒಳ್ಳೆಯ ಬರಹಗಾರರು, ವಿಶ್ಲೇಷಕರು. ಹಾಗೆಯೇ ಈಗ ಟಿ ವಿಯಲ್ಲಂತೂ ಅವರು ಪ್ರತಿನಿತ್ಯ ರಾಜಕೀಯ ವಿಶ್ಲೇಷಕರಾಗಿ ಕೂಡ ಪ್ರತಿನಿತ್ಯ ನಮಗೆ ಅವರು ಬೇರೆ ಬೇರೆ ವಿಶ್ಲೇಷಣೆಯನ್ನು ಬಹಳ ಚೆನ್ನಾಗಿ ನಡೆಸಿಕೊಡ್ತಾರೆ. ಅವರ ಸುಪುತ್ರಿ ಈಗ ತಂದೆಯ ಹಾದಿಯಲ್ಲೇ ಕಲಾವಿದರಾಗಿ, ಯಕ್ಷಗಾನ ಆರ್ಟಿಸ್ಟ್ ಕೂಡ ಹೌದು ತಂದೆಯ ರೀತಿಯಲ್ಲೇ. ಅದರ ಜೊತೆಗೆ ನಮಗೆ ತುಂಬ ಹೆಮ್ಮೆ, ಹಾಡು ನೀ ಹಾಡು V4 ಚಾನಲ್ ಅವರು ಪ್ರಸ್ತುತಪಡಿಸಿದಂತಹ ಒಂದು ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ದೈಜ್ ವರ್ಲ್ಡ್ ಪ್ರಸ್ತುತಪಡಿಸ್ತಾ ಇರುವಂತಹ ಜೂನಿಯರ್ ಸೆಲೆಬ್ರಿಟಿ ಇದರಲ್ಲಿ 3ನೇ ಸುತ್ತಿಗೆ ಆಯ್ಕೆ ಆಗಿದ್ದಾರೆ. ನಾವು ಕಳೆದ ಪತ್ರಕರ್ತರ ಒಂದು ಕಾರ್ಯಕ್ರಮ ಪುರಭವನದಲ್ಲಿ ನಡೆದಿತ್ತು, ಅಲ್ಲೂ ಕೂಡ ತಮ್ಮ ಸುಮಧುರವಾದಂತಹ ಕಂಠದ ಮೂಲಕ ಎಲ್ಲರನ್ನ ರಂಜಿಸಿದ್ದಾರೆ. ಹಾಗಾಗಿ ನಮ್ಮ ಪತ್ರಕರ್ತರ ಮಗಳು ವೇದಿಕೆಗೆ ಬರ್ತಾ ಇದ್ದಾಳೆ, ರಿಷಿಕಾ ಕುಂದೇಶ್ವರ. ಬಂಗಾರದ ಮನೆದ ಪೊರ್ಲಗಂಟದ ಎಲ್ಲಿಯ ಬಾಲೆಗೆ ನಿಕ್ಲ ಮಲ್ಲ ತಾಟಿವಂತೆ ಜೋರಾದ ಮತನ ಪೊರ್ಲಾಪುಡು. ಸೊ ನಿಮ್ಮೆಲ್ಲರ ಚಪಾಳೆಯ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲೆಟ್ಸ್ ವೆಲ್ಕಮ್ ರಿಷಿಕಾ ಕುಂದೇಶ್ವರ ಆನ್ ಸ್ಟೇಜ್. ನೀಯು ಕರೆದರೆ ಆದಿಮೂಲ ಬಂದಂತೆ ಅಜಾಮಿನನು ಕರೆದರೆ ನಾರಾಯಣ ಓಡಿ ಬಂದಂತೆ ಅಡವಿಯಲ್ಲಿ ಧ್ರುವರಾಯ ಕರೆದರೆ ವಾಸುದೇವ ಬಂದಂತೆ ಸಭೆಯಲ್ಲಿ ದ್ರೌಪದಿ ಕರೆದರೆ
ಬಂದಂತೆ ಶ್ರೀ ಕೃಷ್ಣ ಬಂದಂತೆ ನಿನ್ನ ದಾಸರ ದಾಸನು ನಿನ್ನ ದಾಸರ ದಾಸನು ನಿನ್ನ ದಾಸರ ದಾಸನು ನಾ ಕರೆದರೆ ಎನ್ನ ಪಾಲಿಸಬೇಕು ಪುರಂದರ ವಿಠಲ ಪುರಂದರ ವಿಠಲ 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 ಪುರಂದರ ವಿಠಲ ವಿಠಲ. ಧನ್ಯವಾದಗಳು ರಿಷಿಕಾ ಕುಂದೇಶ್ವರ್ ಇವರಿಗೆ. ಕಾರ್ಯಕ್ರಮದ ಮುಂದಿನ ಗೀತೆಗೋಸ್ಕರ ಬಹುಶಃ ಉದಯವಾಣಿ ಪತ್ರಿಕೆಯ ಛಾಯಾಗ್ರಾಹಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಸತೀಶ್ ಇರಾ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಒಬ್ಬ ಅಜಾತ ಶತ್ರು ಅಂತ ಇದ್ರೆ ಅದು ಸತೀಶ್ ಇರಾ ಅವರು. ಯಾಕಂದ್ರೆ ಎಲ್ಲರ ಜೊತೆಗೂ ಕೂಡ ಪ್ರೀತಿಯಿಂದ ಮಾತಾಡಿಕೊಂಡು ಎಲ್ಲರ ಜೊತೆ ಸ್ನೇಹ ಮತ್ತು ಬಾಂಧವ್ಯವನ್ನ ಇರಿಸಿಕೊಂಡಿರುವಂತಹ ವ್ಯಕ್ತಿ. ನಮ್ಮ ತುಳುಟೊಂಜಿ ಬಾರಿ ಪೊರ್ಲದ ಕವನ ಉಂಡು. ಕಟ್ಟದ ಕೋರಿಗೆ ಕೋಪ ಜಾಸ್ತಿ, ಊರದ ಮುಂಚಿಡೆ ಕಾರ ಜಾಸ್ತಿ. ಕಟ್ಟದ ಕೋರಿಗೆ ಕೋಪ ಜಾಸ್ತಿ, ಊರದ ಮುಂಚಿಡೆ ಕಾರ ಜಾಸ್ತಿ, ಬದನೆಡೆ ನಂಜಿ ಜಾಸ್ತಿ, ಕಂಚಲ್ಡೆ ಕೈಪೆ ಜಾಸ್ತಿ. ಅಂಡ ನಮಕ್ ಮಾತಿರೆಗ್ಲ ಸತೀಶ್ ಇರನ ಮಿತ್ತು ಮೋಕೆ ಜಾಸ್ತಿ. ಅಂಡ ಇತ್ತೆ ಬೈದಿನ ಬಿನ್ನೆರ್ನಕುಲು ನಮ್ಮ ಸತೀಶ್ ಇರಗ ಕೊರ್ಪಿನ ಕೈ ತಾಟಿ ಮಾಮಲ್ಲ ಆಸ್ತಿ ನಿಖಲ ಮಾತಿರಲ್ಲ ಒಂಜಿ ಮಲ್ಲ ತಾಟಿದೊಟ್ಟಿಗೆ ಮಿತ್ತ ಚಾವಡಿಗೆ ಮೋಕೆ ಎಡ್ಕೊಂಡಲೆ ದರ್ಶನ್ ಅವರು ಹೇಳುವ ಒಂದು ಮಾತಿದೆ, ಕಲೆ ಯಾರಪ್ಪನ ಸೊತ್ತು ಅಲ್ಲ ಅಂತೇಳಿ. ಬಹುಶಃ ಇವತ್ತು ಒಬ್ಬ ಛಾಯಾಗ್ರಾಹಕ ಕಠಿಣ ಪರಿಶ್ರಮದಿಂದ ಹಾಡನ್ನ ಕಲಿತು ಇವತ್ತು ಸುಲಲಿತವಾಗಿ ಹಾಡನ್ನು ಹಾಡುವಂಥ ಒಬ್ಬ ಗಾಯಕ ಇವತ್ತಿನ ಕಾರ್ಯಕ್ರಮದಲ್ಲಿ ಗಂಧದ ಗುಡಿ ಅಣ್ಣವರ ಒಂದು ಹಾಡು ನಾವು ಆಡುವ ನುಡಿಯೇ ಕನ್ನಡ ನುಡಿ ಈ ಒಂದು ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಓವರ್ ಟು ಮಿಸ್ಟರ್ ಸತೀಶ್ ಇರಾ ಆನ್ ಸ್ಟೇಜ್. ಹಲೋ. ಕನ್ನಡ ನುಡಿ ಚಿನ್ನದ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ 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 ಆಹಾ. ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ಭುವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ನಾವಾಡುವ
ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ 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 ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು ವನ್ಯ ಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಕವು ಆಹಾ ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ಓಹೋ 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 ಥ್ಯಾಂಕ್ ಯು ಓಕೆ, ಸತೀಶ್ ಇರವರು ಬಹಳ ಸೊಗಸಾಗಿ ಹಾಡನ್ನು ಹಾಡಿದ್ದಾರೆ. ನಾವು ಆಗಲೇ ಹೇಳಿದೆವು, ಪತ್ರಕರ್ತರು ಯಾರು ಕೂಡ ಪ್ರೊಫೆಷನಲ್ಸ್ ಅಲ್ಲ ಅಂತೇಳಿ. ಇವರು ಕೂಡ ಗೆಸ್ಟ್ ಸಿಂಗರ್ ಆಗಿ ಹಾಡನ್ನು ಹಾಡಲಿಕ್ಕೆ ಹೋಗೋದು, ಗೆಸ್ಟ್ ಸಿಂಗರ್ ಆಗಿ ಸತೀಶ್ ಇರವರು ಹಾಡನ್ನು ಹಾಡಲಿಕ್ಕೆ ಹೋಗೋದು. ಆದರೆ ಅವರ ಇವತ್ತಿನ ಹಾಡನ್ನು ಕೇಳಿದ ಮೇಲೆ ನಾನು ಒಂದು ಮಾತನ್ನು ಹೇಳಬೇಕು, ಸತೀಶ್ ಇರವರು ಗೆಸ್ಟ್ ಸಿಂಗರ್ ಅಲ್ಲ, ಹಿ ಈಸ್ ದ ಬೆಸ್ಟ್ ಸಿಂಗರ್. ಆ್ಯಂಡ್ ಒನ್ಸ್ ಅಗೇನ್ ನಿಮ್ಮೆಲ್ಲರ ಜೋರದ ಚಪಾಳೆ ಮಿಸ್ಟರ್ ಸತೀಶ್ ಇರಾ ಇವರಿಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಪತ್ರಕರ್ತರ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಸ್ಥಳೀಯರು, ಅದರ ಜೊತೆಗೆ 3 ಹಾಡುಗಳಿಗೆ ಫಿಲಮ್ಗಳಿಗೆ ಹಾಡನ್ನು ಕೂಡ ಹಾಡಿದ್ದಾರೆ. ಅದರ ಜೊತೆಗೆ ಇಂಡಿಯನ್ ಜೀನಿಯಸ್ ಐಕಾನ್ ಅವಾರ್ಡ್ ಎಕ್ಸಲೆಂಟ್ ಸಿಂಗರ್ 2021 ಈ ಒಂದು ಅವಾರ್ಡನ್ನು ಕೂಡ ಪಡ್ಕೊಂಡಿದ್ದಾರೆ. ಪ್ರಸ್ತುತ AJ ಮೆಡಿಕಲ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇರುವಂತಹ ತೃಪ್ತಿ ಉಚ್ಚಿಲ್ ಅವರು ಕಾರ್ಯಕ್ರಮದ ಮುಂದಿನ ಗೀತೆಗೋಸ್ಕರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬೈದಿನ ಮಾತ ಬಿನ್ನೆರ್ನ ಒಂಜಿ ಮೋಕೆದ ತಾಟಿದ ಮೂಲಕ ಮಿತ್ತ ಚಾವಡಿಗೆ ಸ್ವಾಗತ ಮಲ್ತೊಂದಲೆ. ಲೆಟ್ಸ್ ವೆಲ್ಕಮ್ ತೃಪ್ತಿ ಉಚ್ಚಿಲ್ ಆನ್ ಸ್ಟೇಜ್. ಉಲ್ಲಾಸದ ಮಳೆ ಜಿನುಗುತ್ತಿದೆ
ಸ್ನಾನದ ನೀರಲ್ಲಿ ಬೆರೆತಿದ್ದ ಚೆಲುವ ನೀನು ಕನ್ನಡಿಯ ನೋಡಿದೆ ನನ್ನೊಡನೆ ಮಾಡಿದೆ ನಾ ಹಚ್ಚುವ ಕಾಡಿಗೆ ಅವಿತಿದ್ದ ಚೂರ ನೀನು ನಾನಿಟ್ಟ ಕುಂಕುಮದಲ್ಲಿ ಕಳಕಳನೆ ನಾ ಮುಡಿದ ಮಲ್ಲಿಗೆಗೆ ಪರಿಮಳ ನೀ ಒಡೆಯಲು ನಾ ಮಲಗೋ ಹಾಸಿಗೆ ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ಸಂಕೋಚದ ಹೊನ್ನೊಳೆ ಹರಿವಿದೆ ಮುಂಜಾನೆಯಲ್ಲಿ ಮುಸ್ಸಂಜೆಯಲ್ಲಿ ನನ್ನೆದೆಯ ಬಡಿತವನು ಹೃದಯದಲ್ಲಿ ಬೆರೆತವನು ಮೊದಲು ನನ್ನೊಳಗೆ ಉದಯಿಸಿದ ಆಸೆಯಲ್ಲಿ ನನ್ನವನೇ ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ಥ್ಯಾಂಕ್ ಯು ಮಾಮತಿ ಮುಖಮೋ ಕನನ ತಾಮ್ ತರಿತ ಧನ ತಾಮ್ ಧನತ ಜೊನು ತಾಮ್ ಜೊನುತ ಧಿಮಿ ತರಿ ಧನ ಜೊನು ಧಿಮಿ ತಾಮ್ ತರಿತ ಧನ ತಾಮ್ ಧನತ ಜೊನು ತಾಮ್ ಜೊನುತ ಧಿಮಿ ತರಿ ಧನ ಜೊನು ಧಿಮಿ ತಾಮ್ ತರಿತ ಧನ ತರಿ ತಾಮ್ ತಾಮ್ ಧನತ ಜೊನು ಜೊನು ತಾಮ್ ತಾಮ್ ತರಿತ ಧನ ತರಿ ತಾಮ್ ತಾಮ್ ಧನತ ಜೊನು ಜೊನು ತಾಮ್ ತಾಮ್ ತರಿತ ತಾಮ್ ಧನತ ತಾಮ್ ಜೊನುತ ತಾಮ್ ಧಿಮಿತ ತರಿ ಧನ ಜೊನು ಧಿಮಿ ತಾಮ್ ತರಿತ ತಾಮ್ ಧನತ ತಾಮ್ ಜೊನುತ ತಾಮ್ ಧಿಮಿತ ತರಿ ಧನ ಜೊನು ಧಿಮಿ ತಾಮ್ ಕದಿ ಕತುಂ ತನಂ ತಕ್ಕಡ ತಗದರ್ಗಡ ತುಂ ತಕ್ಕಡ ತಗದರ್ಗಡ ತುಂ ತಕ್ಕ ಚಿಕ್ಕು ಕಡ ತಗದರ್ಗಡ ತುಂ ತಾಮ್ ಕದಿ ಕತುಂ ತನಂ ತಕ್ಕಡ ತಗದರ್ಗಡ ತುಂ ತಕ್ಕಡ ತಗದರ್ಗಡ ತುಂ ತಕ್ಕ ಚಿಕ್ಕು ಕಡ ತಗದರ್ಗಡ ತುಂ ತಾಮ್ ಕದಿ ಕತುಂ ತನಂ ತಕ್ಕಡ ತಗದರ್ಗಡ ತುಂ ತಕ್ಕಡ ತಗದರ್ಗಡ ತುಂ ತಕ್ಕ ಚಿಕ್ಕು ಕಡ ತಗದರ್ಗಡ ತುಂ ತಾಮದೋ ವಸಂತ ಬೇಡಯಡಿ ತಾಮದೋ
ಗೌಜಿಡೆ ನಿನ್ನೆ ಪೂಜೆ ಕಣ್ಣದರ ಬೆಲೆ ಚಂದನೆ ಪುಣೆ ನಿರ್ಮಲಿನ ಗೌಜಿಡೆ ನಿನ್ನೆ ಪೂಜೆ ಕಣ್ಣದರ ಬೆಲೆ ಚಂದನೆ ಪುಣೆ ರಾಜಿದ ನೋಟ ಸೂಚಿದ ಪಾಠ ಹೇಜಿದ ನೋಡು ನಲಂಜಿನ ತಂದು ಪುಲ ಪುಲುಗೆ ಸಂಚರ ನಿರ್ಮಲಿನ ಗೌಜಿ ನನ್ನೆ ಪೂಜೆ ಪುಣೆ ಮನ ಬುಲ್ಬುತುಲೆ ಹಲಮೈದ ಬಣ್ಣ ತುಲೆ ಸಿರುದ ಮೋನೆ ತುಲೆ ತೆಲಿಗೆದ ಮಲೆ ಚಂಚಮ ಮನ ಬುಲ್ಬುತುಲೆ ಹಲಮೈದ ಬಣ್ಣ ತುಲೆ ಸಿರುದ ಮೋನೆ ತುಲೆ ತೆಲಿಗೆದ ಮಲೆ ಬರುಂಡೆ ಜರುಂಡೆ ಪತ್ತುಂಡೆ ಚಂಡೆ ಆಡಲ ಜಲಗ ಪಲ್ಲುದ ತೊಡುಡು ಅಲ್ಲಿನ ನೀಲಿ ಕಣ್ಣ ನಿರ್ಮಲಿನ ಗೌಜಿ ನನ್ನೆ ಪೂಜೆ ಚಂದನೆ ಪುಣೆ ಎನ್ನ ಮನಸ್ಸು ಮಾಲೊಂದುಂಡು ಆಲೆಯನ್ನಾಲ ಬಂದ ಮಾಯಗುಡುಂಜಿ ಚತುವಂದಿನಲೆ ಎನ್ನ ಮನಸ್ಸು ಮಾಲೊಂದುಂಡು ಆಲೆಯನ್ನಾಲ ಬಂದ ಮಾಯಗುಡುಂಜಿ ಚತುವಂದಿನಲೆ ದಾನ ದಾನೆ ದಾನ ದಾನ ಬಿನ್ನಾನ ಆ ಪನ್ನೀರ ದಾರಿಗ ಬರಸದ ಮನೆ ಮುತ್ತು ಚಾರಿಲೆಲ್ಲ ನನ್ನೆ ಪೂಜೆ ಚಂದನೆ ಪುಣೆ ನಿರ್ಮಲಿನ ಗೌಜಿ ನನ್ನೆ ಪೂಜೆ ಪುಣೆ. ಕಾರ್ಯಕ್ರಮ ಮುಗಿದೊಂದಿಲ್ಲ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ಉಳ್ಳಾಲ ವಲಯ ಪತ್ರಕರ್ತರ ಸಂಘದ ಪರವಾಗಿ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಲೇಸದ ದುಂಬುಗ ನಮ್ಮ ಪತ್ರಕರ್ತರ ನೆಂಚಿನ ಜಿತೇಂದ್ರ ಕುಂದೇಶ್ವರ ಮೆರ್ನ ಸುಪುತ್ರಿ ಋಷಿಕಾ ಕುಂದೇಶ್ವರ ಒಂಜಿ ಪದ ಪಂಡ್ರೆ ನಮ್ಮ ದುಂಬು ವರೊಂದುಲ್ಲಿರೆ ಆ ಎಲ್ಲಿಯ ಬಾಲೆಗೊಂಜಿ ಮಲ್ಲ ತಾಟಿ ನಮ್ಮ ಬೈದಿನ ಬಿನ್ನೆರ್ನಕಲ ತಿಕ್ಕೊಡು ನಿಮ್ಮ ಚಪಾಳಿಯ ಮೂಲಕ ಸ್ವಾಗತಿಸ್ತಾ ಇದ್ದೇನೆ. ಲೆಟ್ಸ್ ವೆಲ್ಕಮ್ ಋಷಿಕಾ ಕುಂದೇಶ್ವರ ಆನ್ ಸ್ಟೇಜ್. ಜಾಪತುಷ್ಟೇ ಹಿಮರುಚಿ ಮುಕುಟೆ ವಲ್ಲಕಿ ವ್ಯಗ್ರಹಸ್ತೆ ಮಾತರ್ ನಮಸ್ತೆ ದಹ ದಹ ದಡದ ದೇಹಿ ಬುದ್ಧಿ ಪ್ರಶಾಂತ ಪರಿಣತ ಪಠಿತೆ
ಸುಂದರವಾಗಿ ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ. ರಿಷಿಕಾ ಕುಂದೇಶ್ವರ್ ಅವರು ಇವರ ಹಾಡನ್ನು ಕೇಳಿದ ಮೇಲೆ ಒಂದು ಕವನದ ಮೂಲಕ ಹೇಳೋದಾದ್ರೆ, ಸಾಗರಕ್ಕೆ ಅಲೆ, ಜೇಡನ್ನಿಗೆ ಬಲೆ, ದೇಹಕ್ಕೊಂದು ತಲೆ, ಊಟಕ್ಕೊಂದು वादा कर ले साजना, वादा कर ले साजना, तेरे बिन बिन रह मेरे बिन तुम रहोगी जुदा, ये वादा रहा, होगी जुदा, ये वादा रहा, वादा कर ले साजना, तेरे बिन बिन रह मेरे बिन तुम रहोगी जुदा, ये वादा रहा, ना होगी जुदा, ये वादा रहा। मेरा ही मेरे मंजिल है तू, हर साहिल है तू, जीवन भर साथ निभाए, जीवन भर साथ निभाए। वादा कर ले जाने जा, तेरे बिन मैं रहूं, मेरे बिन तुम रहोगे जुदा, ना होगे जुदा, ये वादा रहा। जब से मुझे तेरा प्यार मिला, अपनी तो है बस यही दुआ, हर जन्म यूं मिलके रहे, हर जन्म यूं मिलके रहे। सुंदर सा अपना जहां, प्यार अपना रहे सदा जवां, हम सुख दुख मिलके सहेंगे, हम सुख दुख मिलके सहेंगे। वादा कर ले साजना, तेरे बिन मैं रहूं, मेरे बिन तुम रहोगी जुदा, ये वादा रहा, ना होगी जुदा, ये वादा रहा। वादा कर ले साजना, तेरे बिन मैं रहूं, मेरे बिन तुम रहोगी जुदा, ये वादा रहा, ना होगी जुदा, ये वादा रहा। Thank you. ಶಾಲು ಹೊದಿಸಿ ಗೌರವ ನೀಡ್ತಿದ್ದಾರೆ. ಅಭಿನಂದನೆಗಳು ಸರ್. ನಿಮ್ಮಿಂದ ಮುಂದಿನ ದಿನಗಳಲ್ಲಿ ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ
ತಂದನ ತಾನಿ ತಂದನ ತಂದನ ತಾನಿ ತಂದನ ತಂದನ ತಾನಿ ತಂದನ ತಂದನ ತಾನಿ ತಂದನ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ನಂದನಾನ ತಾನಿ ತಂದಾನ ನಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಅಯ್ಯಕ್ಕಡಂಜಿ பொன்னಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲ ತೆಲಿಗೆ ಮೂಡುಂಡಿಗೆ ಅಯ್ಯಕ್ಕಡಂಜಿ பொன்னಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಾಲೆ ಬಂದಂಡಿಗೆ ರೋಡೆ ಪಲ್ಲಿಕ್ಕಿದ ಅದಿಟ್ಟಿ ತೂಪಿನ ಮೂಡಲ್ ದರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ರಾಮನೆ ದೂರದ ರಾಜಕುವರನೆ ಸೇರುನಾಸಿ ನಮ್ಮ ಕುವರಿಗೂ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯ್ಯಕ್ಕಡಂಜಿ பொன்னಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲ ತೆಲಿಗೆ ಮೂಡುಂಡಿಗೆ ಅಯ್ಯಕ್ಕಡಂಜಿ பொன்னಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಾಲೆ ಬಂದಂಡಿಗೆ ತೊಂತರಿ 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 ದಿರಿನ 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 ತೊಂತರಿ 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 ದಿರಿನ ದಿರಿ 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 ದಿರಿನ ದಿರಿನ ಬಿರ್ತಿದ್ದ ಬಿರ್ಸೆ ಕತ್ತಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಂಡಿದ್ದೇನೆ ತುಯಲಿಗೆ ಉಡಲ್ಡೆ ಸಾರ ಭಮರದ ಜಿಂಗರಗೆ ಗುರು ತೆಲಿ ಕೆಡಿ ಭೂಬರ್ಸ ಪನಿಡೆಗೆ ಬಗಿಲೆ ಅಲೆನುಲ ಇಡಿ ಉಜ್ಜಾಯಿನ ಅರಸಿ ಬೆನೆಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಉಜ್ಜಾಯಿನ ಆಯನ ಕಣ್ಣ ನೋಟುಡು ಸಾವಿರ ಮೆಚ್ಚಿದ ಪರ್ಬಗೆ ಅಯ್ಯಕ್ಕಡಂಜಿ பொன்னಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲ ತೆಲಿಗೆ ಮೂಡುಂಡಿಗೆ ಅಯ್ಯಕ್ಕಡಂಜಿ பொன்னಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಾಲೆ ಬಂದಂಡಿಗೆ. ಒಬ್ಬ ಸಸ್ಯಪ್ರೇಮಿ ಸಿರಿಲ್ ರಾಬರ್ಟ್ ಡಿಸೋಜ ಅವರು ನಮಗೆ ಈ ಹೂಗುಡೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಭಾವಚಿತ್ರಕ್ಕೆ ಮಾನ್ಯ ಸಂಸದರು ಅವರ ಮಧ್ಯೆ ಸಂಸದರವರ ಮಧ್ಯೆ
ಸಂಸದರವರ ಮಧ್ಯೆ ದಯವಿಟ್ಟು ನೀವು ಅವರ ಮಧ್ಯೆ, ನೀವು ಅವರ ಮಿಡ್ಲ್. ಮಕ್ಕಳಿಗೆ ಸಂಸಾರದ ಜೊತೆ ತೆಗೆದಂತಹ ಒಂದು ಫೋಟೋವನ್ನು ಒಂದು ಲ್ಯಾಮಿನೇಷನ್ ಮಾಡಿ ಮನೇಲಿ ಇಟ್ಟಾಗ ನಿತ್ಯವೂ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆ ಕೆಂಪುತಾವರೆ ಆ ನೀರಿಗಾದರೆ ಈ ಹೊನ್ನ ತಾವರೆ ನನ್ನಾಸೆ ಆಸರೆ. ಯುಗಗಳು ಜಾರಿ ಉರುಳಿದರೇನು, ಆದ ಮೇಲೆ ಏನಿದೆ ನನ್ನೇ ನಾವೇ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ರವಿಯನ್ನು ಕಾಣದೆ ಹಗಲೆಂದು ಆಗದು, ನನ್ನನ್ನು ನೋಡದೆ ಈ ಪ್ರಾಣವಿಲ್ಲದು. ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ, ನಿನ್ನನ್ನು ಸೇರದೆ ನಾ ಹೇಗೆ ಮಾಡುವೆ. ಹೂವುಗಂಧ ಸೇರಿದಂತೆ ಎಲ್ಲೆಲ್ಲಿ ನೋಡಲಿ ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಅಭಿನಂದನೆಗಳು ಈ 5 ಕಲಾವಿದರನ್ನು ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸಹಕರಿಸಿದಂಥ ಖ್ಯಾತ ನಿರೂಪಕರು
ಕಲಾವಿದರು ಆಗಿರುವಂತಹ ಚೇತನ್ ಶೆಟ್ಟಿ ಪಿಲಿಕುಳ, ಸತೀಶ್ ಹಿರ, ರಿಷಿಕಾ ಕುಂದೇಶ್ವರ್, ಸಂತೋಷ್ ಬೇಕ್ಯ ಮತ್ತು ತೃಪ್ತಿ ಉಚ್ಚಿಲ್ ಈ ಕಲಾವಿದರನ್ನ ಇದೀಗ ಗೌರವಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಸಂತೋಷ್ ಮರ್ರೆ ಬೋಳಿಯಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೃಷ್ಣಮೂಲಿ ಹಾಗೂ ಶೀನಾ ಶೆಟ್ಟಿ ಇವರ ನೇತೃತ್ವದಲ್ಲಿ ದಯವಿಟ್ಟು ಉಳ್ಳಾಲ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ವೇದಿಕೆಯಿಂದ ಬರಬೇಕು. ಇವರಿಗೆ ಸಾವಯವ ಜೇನುತುಪ್ಪದ ಜೊತೆಯಲ್ಲಿ ಬುಟ್ಟಿಯನ್ನು ಕೊಡ್ತಾ ಇದ್ದೇವೆ. ಇದು ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಸಾಧನೆ. ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ನಾಯ್ಕರ್ ಅವರು ಸಹಕರಿಸ್ತಾ ಇದ್ದಾರೆ. ಹಾಗೆ ಕೋಶಾಧಿಕಾರಿಯಾದಂತಹ ಬಶೀರ್ ಕಲ್ಕಟ್ಟವರವರು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರತಿನಿಧಿ ಆಗಿರುವಂತಹ ಮೊಹಮ್ಮದ್ ಆರಿಫ್ ಪಡಬಿದ್ರೆ, ಭಾಸ್ಕರ್ ರೈ ಕಟ್ಟ, ಪುಷ್ಪರಾಜ್ BN, ರಾಜೇಶ್ ದಡ್ಡಂಗಡಿ, ಹಿಲರಿ ಕ್ರಾಸ್ತಾ, ಜಯಂತ್ ಉಳ್ಳಾಲ್, ಚೇತನ್, ಸತೀಶ್ ಹಿರ ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ವೆಂಕಟೇಶ್ ಬೆಂಕಿ, ಸಂತೋಷ್ ಬೆಂಕಿ ಇವರಿಗೆ ಕೃಷ್ಣಮೂಲ್ಯರು ಶಾಲು ಹೊದಿಸಿ ಗುಡಿ ಕೈಗಾರಿಕೆಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ, ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಬುಟ್ಟಿ ಮತ್ತು ಸಾವಯವ ಜೇನುತುಪ್ಪವನ್ನು ವಿತರಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಉಳ್ಳಾಲ ತಾಲೂಕು ಘಟಕದ ಪದಾಧಿಕಾರಿಗಳು ಅಭಿನಂದನೆಗಳು ಸರ್. ಮುಂದಕ್ಕೆ ರಿಷಿಕಾ ಕುಂದೇಶ್ವರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಂದೇಶ್ವರ ಪುತ್ರಿ ರಿಷಿಕಾ ಕುಂದೇಶ್ವರ್ ಇವರಿಗೆ ಶೀನಾ ಶೆಟ್ಟಿ ಅವರು ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ತೃಪ್ತಿ ಉಚ್ಚಿಲ್ ಅವರಿಗೆ ಸಂತೋಷ್ ಕುಮಾರ್ ಬೋಳಿಯಾರ್ ಅವರು